ಮಂಗಳೂರಿನ ಖಾಸಗಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಬೆಳ್ತಂಗಡಿಯ ಬಾಣಂತಿಯೊಬ್ಬರು ಸಾವನ್ನಪ್ಪಿದ್ದಾರೆಂದು ಆರೋಪಿಸಿ ಕುಟುಂಬಸ್ಥರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಶಿಲ್ಪಾಚಾರ್ಯ ಮೃತಪಟ್ಟ ಬಾಣಂತಿ ಬೆಳ್ತಂಗಡಿ ತಾಲೂಕಿನ ಕುಕ್ಕೇಡಿಯ ಶಿಲ್ಪಾಚಾರ್ಯ ಇವರು ಜುಲೈ 2ರಂದು ಹೆರಿಗೆ ನೋವು ಹಿನ್ನೆಲೆ ಶಿಲ್ಪಾ ಆಸ್ಪತ್ರೆಗೆ ದಾಖಲಾಗಿದ್ರು. ಅವತ್ತು ಸಿಸರೇನ್ ಮಾಡಿ ಡೆಲಿವರಿ ಮಾಡಬೇಕೆಂದು ಡ್ಯೂಟಿ ಡಾಕ್ಟರ್ ಹೇಳಿದ್ರು. ಆದರೆ ವೈದ್ಯೆ ವೀಣಾಗೆ ಕರೆ ಮಾಡಿದಾಗ ಭಾನುವಾರವಾದ ಕಾರಣ ಬರಲ್ಲ ಎಂದಿದ್ರು. ಹೀಗಾಗಿ ಅದೇ ದಿನ ವೀಣಾ ಅನುಪಸ್ಥಿತಿಯಲ್ಲಿ ಶಿಲ್ಪಾಗೆ ಬೇರೆ ವೈದ್ಯರು ಸಿಸರೇನ್ ಮಾಡಿ ಡೆಲಿವರಿ ಮಾಡಿದ್ದು ಹೆಣ್ಣು ಮಗುವಾಗಿದೆ. ಆದರೆ ಗರ್ಭಕೋಶವನ್ನ ತೆಗೆಯಬೇಕಾಗ್ತದೆ ಎಂದು ವೈದ್ಯರು ಹೇಳಿದ್ದಾರೆ. 2 ದಿನಗಳ ನಂತರ ಶಿಲ್ಪಾಗೆ ಜ್ವರ ಬಂದಿದೆ ಎಂದು ಚಿಕಿತ್ಸೆ ನೀಡಲಾಗಿದ್ದು 5 ದಿನಗಳ ನಂತರ ವೈದ್ಯರು ಬ್ರೈನ್ ಡ್ಯಾಮೇಜ್ ಆಗಿದೆ ಎಂದಿದ್ದಾರೆ. ಜುಲೈ 25ರಂದು ಐಸಿಯುನಲ್ಲಿ ಶಿಲ್ಪಾ ಸಾವನ್ನಪ್ಪಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಈ ಸಾವಿಗೆ ವೈದ್ಯರ ನಿರ್ಲಕ್ಷ್ಯ ಹಾಗೂ ಬೇರೆ ವೈದ್ಯರಿಂದ ಡೆಲಿವರಿ ಮಾಡಿಸಿದ್ದನ್ನ ಆರೋಪಿಸಿ ಶಿಲ್ಪಾ ಪತಿ ಪ್ರದೀಪ್ ಆಚಾರ್ಯರಿಂದ ಕದ್ರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಎಜೆ ಆಸ್ಪತ್ರೆಯ ವೈದ್ಯರಾದ ವೀಣಾ ಭಗವಾನ್ ಹಾಗೂ ಡೀನ್ ಅಶೋಕ್ ಹೆಗ್ಡೆ, ಅನಸ್ತೇಶಿಯಾ ಡಾಕ್ಟರ್ ಗುರುರಾಜ್ ತಂತ್ರಿ, ಆಡಳಿತ ವರ್ಗ ಹಾಗೂ ಸಿಬ್ಬಂದಿ ನಿರ್ಲಕ್ಷ್ಯತನವೇ ಕಾರಣ ಎಂದು ದೂರು ನೀಡಿದ್ದಾರೆ. ಆಸ್ಪತ್ರೆ ಆಡಳಿತ ಮಂಡಳಿ ಬರುವಂತೆ ಮಳೆ ಮಧ್ಯೆ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಆಂಬ್ಯುಲೆನ್ಸ್ ತಡೆದಿದ್ದಾರೆ. ಹೆರಿಗೆಗೆ ಅಂತ ಹೇಳ್ಕೊಂಡು ದಾಖಲಾಗಿದ್ದಾರೆ. 2 ತಾರೀಕಿಗೆ ಅಡ್ಮಿಷನ್ ಆಗಿರುವಂಥದ್ದು. ಆ್ಯಕ್ಚುಲಿ ಅವರು ಎಲ್ಲ ಟೆಸ್ಟ್ಗಳನ್ನು ಇದೇ ಹಾಸ್ಪಿಟಲ್ನಲ್ಲಿ ಮಾಡ್ತಾ ಇದ್ದರು. ಡಾಕ್ಟರ್ ವೀಣಾ ಭಗವಾನ್ ಗೈನಕಾಲಜಿಸ್ಟ್ ಅವರನ್ನು ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. 28 ತಾರೀಕಿಗೆ ಇಲ್ಲಿ ಬಂದಿದ್ದಾರೆ, ಸ್ಕ್ಯಾನಿಂಗ್ ಮಾಡಿದ್ದಾರೆ. ಆ ಸ್ಕ್ಯಾನಿಂಗಲ್ಲಿ ತಾಯಿ ಮತ್ತು ಗರ್ಭದಲ್ಲಿರುವಂತಹ ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಅವರು ಪೇರೆಂಟ್ಸಿಗೆ ಹೇಳಿದ್ದಾರೆ, ಅವರ ಗಂಡನಿಗೆ ಮತ್ತು ಮನೆಯವರಿಗೆ ತಿಳಿಸಿದ್ದಾರೆ. 6 ತಾರೀಕಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ರು, ಜುಲೈ 6ಕ್ಕೆ. ಆದರೆ ಜುಲೈ 2 ತಾರೀಕು ಆದಿತ್ಯವಾರ ಇವರಿಗೆ ಸಣ್ಣದಾಗಿ ಬೆನ್ನು ನೋವು ಕಾಣಿಸಿಕೊಂಡ ಕಾರಣ ಇನ್ನು ಅಂದ್ರೆ ದಿನ ಹತ್ತಿರ ಇರುವಾಗ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಅವರು ಆಸ್ಪತ್ರೆಗೆ ಬಂದಿದ್ದಾರೆ. ಆಸ್ಪತ್ರೆಗೆ ಬಂದ ತಕ್ಷಣ ಇಲ್ಲಿ ಅವರು ಡ್ಯೂಟಿ ಡಾಕ್ಟರ್ಸ್ ಚೆಕ್ ಮಾಡಿ ಲೇಬರ್ ಪೇನ್ ಬಂದಿದೆ, ಡೆಲಿವರಿ ಮಾಡಬೇಕು ಅಂತ ತಿಳಿಸಿರ್ತಾರೆ. ಆ ಕೂಡಲೇ ಅವರು ವೀಣಾ ಭಗವಾನ್ ಅವರಿಗೆ ಸಿಬ್ಬಂದಿಗಳು ಕಾಲ್ ಮಾಡಿದ್ದಾರೆ, ಮೇಡಮ್ ಡೆಲಿವರಿಗೆ ಬಂದಿದೆ ಅಂತ ಹೇಳ್ಕೊಂಡು. ವೀಣಾ ಭಗವಾನ್ ಅವರು ಹೇಳ್ತಾರೆ ಅಂತೆ, ಇವತ್ತು ಆದಿತ್ಯವಾರ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು. ಆವಾಗ ಅದನ್ನ ಬಂದು ಇವರು ಇವರ ತಾಯಿ ಮತ್ತೆ ಅಣ್ಣ ಇದ್ರ ತಾಯಿ ಹತ್ರ ಹೇಳಿದ್ದಾರೆ ಬರ್ಲಿಕ್ಕೆ ಆಗುದಿಲ್ಲ ಅಂತೆ. ಬಟ್ ನಾವೀಗ ಸಿಸೇರಿಯನ್ ಮಾಡಲೇಬೇಕಾಗ್ತದೆ, ಇದು ಲೇಬರ್ ಪೇನ್ ಅಂತ ಹೇಳ್ಬಿಟ್ಟು ಸಿಸೇರಿಯನ್ ಪ್ರೊಸೀಜರ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ತಾಯಿ ಒಬ್ಬರೇ ಇದ್ದದ್ದು ಆ ಹೊತ್ತಲ್ಲಿ.